ಹತ್ತೂರ ಜನರನ್ನ ಸಲಹುತ್ತಿರುವ ಪುರದೊಡಿಯ ಶ್ರೀ ಮಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ವರ್ಷಾವಧಿ ಜಾತ್ರೋತ್ಸವದ ಕಳೆ ಕಟ್ಟಿದೆ. ತಳಿರು ತೋರಣ, ಹೂವಿನ ಅಲಂಕಾರ, ಹೋಮ ಹವನ ಎಲ್ಲವೂ ನಡೆಯುತ್ತಿದೆ. ಇಷ್ಟಾರ್ಥ ಸಿದ್ಧಿಸುವ ಶಿವನ ಮುಂದೆ ಎರಡು ಕೈ ಜೋಡಿಸಿ ಮಂಡಿಯೂರಿ ಮನಸ್ಸಲ್ಲೇ ಎಲ್ಲ ನೋವನ್ನ ಮನದಿಚ್ಛೆಯನ್ನ ಬೇಡಿಕೊಂಡು ಹರಹರ ಮಹಾದೇವ ಎಂದು ಜನಜಂಗುಳಿಯ ನಡುವೆಯೂ ಕ್ಷಣ ಮಾತ್ರದಲ್ಲೇ ಶಿವನ ದರ್ಶನ ಪಡೆದು ಪುನೀತರಾಗುತ್ತಿದ್ದ ಭಕ್ತಾದಿಗಳು ಇಂದು ಮನೆಯಲ್ಲೇ ಕೂತು ಮನದಲ್ಲಿ ಶಿವನ ಆರಾಧನೆ ಮಾಡುತ್ತಿದ್ದಾರೆ. ಎಂಟುನೂರು ವರ್ಷಗಳ ಇತಿಹಾಸವಿರುವ ಕರಾವಳಿಯ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿ ಮಿಂಚುತ್ತಿರುವ ಪುತ್ತೂರು ಸೀಮೆಯ ಮಹತ್ತೂಬಾರ ಶ್ರೀ ಮಾಲಿಂಗೇಶ್ವರ ದೇವಾಲಯದ ವರ್ಷಾವಧಿ ಜಾತ್ರೋತ್ಸವ ಅಂದ್ರೆ ಅದೊಂದು ಅದ್ಭುತಗಳಲ್ಲಿ ಒಂದು. 10 ದಿನಗಳ ಕಾಲ ನಡೆಯುವ ಜಾತ್ರೋತ್ಸವದಲ್ಲಿ 2 ಲಕ್ಷಕ್ಕಿಂತಲೂ ಅಧಿಕ ಜನ ಸೇರುವ ಈ ಸುಂದರ ಕ್ಷಣ ಅಮೋಘ, ಅತ್ಯದ್ಭುತ. ಆದರೆ ಇದೀಗ ಪುರದೊಡಿಯನ ಸನ್ನಿಧಿಯಲ್ಲಿ ಭಕ್ತಾದಿಗಳಿಲ್ಲದೆ ಜಾತ್ರೋತ್ಸವ ನಡೆಯುತ್ತಿದೆ. ಜನಸಾಗರದ ಜಾತ್ರೆ ನೆನಪಾಗಿಯೇ ಉಳಿದಿದೆ. ಹೌದು, ಜಗತ್ತಿನಾದ್ಯಂತ ತನ್ನ ಕಬ್ಬಂದ ಬಾಹುಗಳನ್ನ ಚಾಚಿ ಜನರ ಜೀವ ಹಿಂಡುತ್ತಿರುವ ಕೊರೋನಾ ಮಹಾಮಾರಿಯ ಹೆಡೆಮುರಿ ಕಟ್ಟಲು ಇಡೀ ಭಾರತವೇ ದಿಗ್ಬಂಧನ ವಿಧಿಸಿಕೊಂಡಿದೆ. ಹೀಗಾಗಿ ಜನತೆ ತಮ್ಮ ಮನೆಗಳಿಂದ ಹೊರಬರುವಂತಿಲ್ಲ ಎಂದು ಸರ್ಕಾರ ಆದೇಶಿಸಿದ್ದು, ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ಜನತೆ ಮನೆಯಲ್ಲೇ ಉಳಿದುಕೊಂಡಿದ್ದಾರೆ. ಪುತ್ತೂರು ಜಾತ್ರೆ ಏಪ್ರಿಲ್ 10ರಂದು ಆರಂಭವಾಗಿದ್ದು ಏಪ್ರಿಲ್ 20ರವರೆಗೆ ನಡೆಯಲಿದೆ. ಆದರೆ ಈ ಬಾರಿಯ ಜಾತ್ರೆಗೆ ಕೊರೋನಾ ಕಂಟಕ ಕಾಡಿದ್ದು ಸೀಮೆಯೇ ಸ್ತಬ್ಧವಾಗಿದೆ. ಭಕ್ತರಿಲ್ಲದೆ ಶಿವನ ಸನ್ನಿಧಿಯಲ್ಲಿ ಜಾತ್ರೆ ನಡೆಯುತ್ತಿದೆ. ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವಂತೆ ದೇವಾಲಯದ ಅರ್ಚಕರೇ ಸೇರಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಜಾತ್ರೆಯನ್ನ ನಡೆಸುತ್ತಿದ್ದು, ಸರ್ಕಾರದ ಆದೇಶದ ಮೇರೆಗೆ ಈ ಬಾರಿ ತಂತ್ರಿಗಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅರ್ಚಕರು ಮತ್ತು ಸೀಮಿತ ನೌಕರರಿಂದ ಜಾತ್ರೋತ್ಸವ ನಡೆಯುತ್ತಿದೆ. ಚಂದ್ರಮಂಡಲ, ಸಣ್ಣರಥ, ತೆಪ್ಪೋತ್ಸವ, ಪಲ್ಲಕ್ಕಿ ಉತ್ಸವ, ಪೇಟೆ ಸವಾರಿ, ಹೊರಾಂಗಣ, ರಾಜಾಂಗಣದಲ್ಲಿ ನಡೆಯುವ ಉತ್ಸವ, ಜಾತ್ರಾ ಗದ್ದೆ, ಸಂತೆ ವ್ಯಾಪಾರ, ಅನ್ನ ಸಂತರ್ಪಣೆಯನ್ನ ನಿಷೇಧಿಸಲಾಗಿದೆ. ಇನ್ನು ಏಪ್ರಿಲ್ 16ರಂದು ಪುಣ್ಯಕ್ಷೇತ್ರದಲ್ಲಿ ಬಲ್ನಾಡು ಉಳ್ಳಾಲ್ತಿ ಆಗಮನದ ಸಂದರ್ಭ ಹಾದಿಯುದ್ದಕ್ಕೂ ಭಕ್ತರು ಮಲ್ಲಿಗೆ ಸಮರ್ಪಿಸುವ ಸಂಪ್ರದಾಯ ಹಿಂದಿನಿಂದಲೂ ಇದ್ದು, ಭಂಡಾರ ಬರುವ ಸಂದರ್ಭದಲ್ಲಿ ಮಲ್ಲಿಗೆ ಪ್ರಿಯಳಾದ ಉಳ್ಳಾಲ್ತಿ ಅಮ್ಮನಿಗೆ ಸಮರ್ಪಿಸಲು ಗಲ್ಲಿ ಗಲ್ಲಿಯಲ್ಲೂ ಮಲ್ಲಿಗೆಯ ಘಮ ಇದ್ದು ಜಾತ್ರೆಯ ಸಂಭ್ರಮವನ್ನ ಉತ್ತುಂಗಕ್ಕೆ ಏರಿಸುತ್ತಿತ್ತು. ಆ ಅಪ್ಪನ ಪೊರ್ಲು ತೂವುಡು, ಮಲ್ಲಿಗೆದ ಪರಕಿನ ಸಂತಾವುಡು ಎಂದು ಬರುವ ಭಕ್ತರು ಅದೆಷ್ಟೋ. ಭಕ್ತರು ನೀಡುವ ಮಲ್ಲಿಗೆಯನ್ನ ಸ್ವೀಕರಿಸಿ ಉಳ್ಳಾಲ್ತಿಗೆ ಸಮರ್ಪಿಸಿ ಅಲ್ಲೇ ಪ್ರಸಾದ ರೂಪದಲ್ಲಿ ಮಲ್ಲಿಗೆಯನ್ನ ಪಡೆಯುತ್ತಿದ್ರು. ಆದ್ರೆ ಈ ಬಾರಿ ದಶದಿಕ್ಕುಗಳಿಂದ ಮಲ್ಲಿಗೆಯ ಪರಿಮಳ ಬೀರಲಿಲ್ಲ. ಭಕ್ತರ ಭಕ್ತಿಯ ಮಲ್ಲಿಗೆ ಉಳ್ಳಾಲ್ತಿ ಅಮ್ಮನ ಮುಡಿ ಸೇರಲಿಲ್ಲ. ನಿಶಬ್ದವಾಗಿ ಸಾಗಿ ಬಂದ ದಂಡನಾಯಕ ಉಳ್ಳಾಲ್ತಿ ಅಮ್ಮ ಮಹಾಲಿಂಗೇಶ್ವರನ ಭೇಟಿಯಾಗಿ ಭಕ್ತರನ್ನ ಹರಸಿ ಹಾರೈಸಿದ್ರು. ಈ ಕ್ಷಣ ನಾಡಿಗೆ ನಾಡೆ ದೈವಮಯವಾಗಿತ್ತು. ಇನ್ನು ಇತಿಹಾಸ ಪ್ರಸಿದ್ಧ ಪುತ್ತೂರು ಜಾತ್ರೆ ಅಂದ್ರೆ ಎಲ್ಲರನ್ನ ಒಮ್ಮೆಗೆ ಬರಸೆಳೆಯುವುದು ಅಂದ್ರೆ ಬ್ರಹ್ಮರಥೋತ್ಸವ. ಈ ಅಭೂತಪೂರ್ವ ಗಳಿಗೆಗೆ ದೇವಾಲಯದಲ್ಲಿ ಲಕ್ಷಾಂತರ ಮಂದಿ ಭಕ್ತಿಯಿಂದ ಸೇರುತ್ತಾರೆ. ಅದೇ ಬ್ರಹ್ಮರಥೋತ್ಸವ ನಡೆಯುವ ಪುಣ್ಯದ ದಿನವಿಂದು. ಕ್ಷೇತ್ರದ ಬ್ರಹ್ಮರಥದಲ್ಲಿ ಮಹಾಲಿಂಗೇಶ್ವರ ಸ್ವಾಮಿ ವಿರಾಜಮಾನವಾಗುವ ಅಭೂತಪೂರ್ವ ದಿನ.
ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಬ್ರಹ್ಮರಥೋತ್ಸವ ನಡೆಯುವುದಿಲ್ಲ. ಹೀಗಾಗಿ ಪ್ರತಿಯೊಬ್ಬ ಭಕ್ತನು ತಮ್ಮ ತಮ್ಮ ಮನೆಯಲ್ಲಿ ಸಂಜೆ 7:30ಕ್ಕೆ ದೀಪ ಬೆಳಗಿಸಿ 24 ಬಾರಿ ಓಂ ನಮಃ ಶಿವಾಯ ಪಂಚಾಕ್ಷರಿ ಪಠಣ ಮಾಡಿ ಮಹಾಲಿಂಗೇಶ್ವರನಿಗೆ ಭಕ್ತಿಯನ್ನ ಸಮರ್ಪಿಸುವಂತೆ ದೇವಾಲಯದ ವತಿಯಿಂದ ವಿನಂತಿಸಲಾಗಿದೆ. ಕೊರೋನಾದ ನಿಮಿತ್ತ ಲಾಕ್ಡೌನ್ ಘೋಷಣೆ ಮಾಡಿದ ಮೇಲೆ ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆ ಎಲ್ಲ ಆ ಒಂದು ಎ ಗ್ರೇಡ್ ದೇವಸ್ಥಾನಗಳು ಮತ್ತು ಇತರ ದೇವಸ್ಥಾನಗಳಲ್ಲಿ ಯಾವುದೇ ಜಾತ್ರೋತ್ಸವವನ್ನು ಮಾಡಬಾರ್ದು, ಜನಸಂದಣಿ ಸೇರಬಾರ್ದು, ಎಲ್ಲ ಭಕ್ತಾದಿಗಳು ಮನೆಯಲ್ಲಿಯೇ ಇದ್ದು ಆ ಪೂಜೆ ಪುರಸ್ಕಾರವನ್ನು ಮಾಡಬೇಕೆನ್ನೋ ದಿಸೆಯಿಂದ ಪುತ್ತೂರಿನ ಈ ಒಂದು ಮಹಾಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರೋತ್ಸವ ಕೂಡ ಆಗಮಶಾಸ್ತ್ರದ ಪ್ರಕಾರ ಅರ್ಚಕರು ಮತ್ತು ತಂತ್ರಿಗಳಿದ್ದು ಆ ಸಾಂಕೇತಿಕವಾಗಿ ಆ ದೇವರ ಉತ್ಸವವನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಇಡೀ ನಮ್ಮ ಪುತ್ತೂರಿನ ಮಹಾಜನತೆ ಮನೆಯಲ್ಲೇ ಇದ್ದುಕೊಂಡು ಆ ದೇವರ ನಾಮಸ್ಮರಣೆ ಮಾಡುವಂಥದ್ದು. ಅದರ ಜೊತೆಯಲ್ಲಿ ದೇವಸ್ಥಾನದಲ್ಲಿ ಕೂಡ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇವತ್ತು ಆಗಮಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ ಹಾಗೆ ಅತಿವೃಷ್ಟಿ ಅನಾವೃಷ್ಟಿ ಈ ದೇಶಕ್ಕೆ ಆಪತ್ತು ಬಂದಾಗ ಆ ಭಗವಂತನ ಕಾರ್ಯದಲ್ಲಿಯೂ ಒಂದಷ್ಟು ಉತ್ಸವಗಳನ್ನು ಮೊಟಕುಗೊಳಿಸಿ ಆ ಒಂದು ಕಾರ್ಯಕ್ರಮವನ್ನು ಮಾಡಬಹುದೆನ್ನುವ ತಂತ್ರಿಗಳ ಆದೇಶದ ಪ್ರಕಾರ ಇವತ್ತು ಸಾಂಕೇತಿಕವಾಗಿ ಮಹಾಲಿಂಗೇಶ್ವರ ದೇವರ ಆ ಒಂದು ಉತ್ಸವ ಆಗ್ತಾಯಿದೆ. ಅದೇ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರು ಮನೆಯಲ್ಲಿದ್ದುಕೊಂಡು ಸರ್ಕಾರದ ಏನು ಆ ಕಾನೂನು ನಿಯಮಗಳಿದೆ ಅದನ್ನು ಪಾಲನೆ ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ಆ ಜಾತ್ರೋತ್ಸವವನ್ನು ವಿಜೃಂಭಣೆ ಆಚರಣೆ ಮಾಡುವ ದಿಸೆಯಲ್ಲಿ ಎಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ನಾನು ಪುತ್ತೂರಿನ ಮಹಾಜನತೆಯಲ್ಲಿ ವಿನಂತಿ ಮಾಡಿಕೊಳ್ತಾ, ಹೀಗೆ ಏಪ್ರಿಲ್ 20ರಂದು ಸಂಜೆ ದೇವರ ಜಾತ್ರೆಗೆ ಪೂರ್ಣ ವಿರಾಮ ಬೀಳುತ್ತದೆ. ಈ ಮಹಾಲಿಂಗೇಶ್ವರನ ಮಹಿಮೆ ಅಂದ್ರೆ ಶಿವನ ಭವ್ಯ ಮೂರ್ತಿಯನ್ನ ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದ್ರೆ ಮಗದೊಮ್ಮೆ, ಮತ್ತೆ ತಿರುಗಿ ಭಕ್ತಿಯ ಪರವಶತೆಯಲ್ಲಿ ತಮ್ಮನ್ನ ತಾವೇ ಮರೆತು ತಮಗರಿವಿಲ್ಲದೆಯೇ ನಮಸ್ಕರಿಸಿ ಕೊನೆಗೊಮ್ಮೆ ಭವ್ಯ ಮೂರ್ತಿಯನ್ನ ಕಣ್ತುಂಬಿಕೊಳ್ಳುವಂತೆ ಮಾಡುವ ಶಕ್ತಿ ಹಾಗೂ ಈ ಕ್ಷೇತ್ರದ ತಪೋನಿಷ್ಠೆಯೇ ಅಂತದ್ದು. ಇತಿಹಾಸ ಪ್ರಸಿದ್ಧ ಕ್ಷೇತ್ರದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಕ್ತರಿಲ್ಲದೆ ಜಾತ್ರೆ ನಡೆಯುತ್ತಿದೆ. ಭಕ್ತರಿಲ್ಲದ ಸೀಮೆಯು ಭಕ್ತರ ಭಕ್ತಿಯಿಂದ ಶಿವಮಯವಾಗಿದೆ. ಜಗದುಡಿಯ ದೇಶಕ್ಕೆ ದೇಶವೇ ಬೆಚ್ಚಿ ಬೀಳಿಸುವಂತೆ ಮಾಡಿರುವ ಮಹಾಮಾರಿಯನ್ನ ದೂರ ಮಾಡುತ್ತಾನೆ. ಇವೆಲ್ಲವನ್ನ ನಿವಾರಿಸಿ ಎಲ್ಲರನ್ನ ಸಲಹುತ್ತಾನೆ. ಮನೆಯಲ್ಲಿ ಕೂತ ಭಕ್ತಾದಿಗಳ ಮನದಿಚ್ಛೆಯನ್ನ ನಿವಾರಿಸುತ್ತಾನೆ. ಒಟ್ಟಿನಲ್ಲಿ ಪುತ್ತೂರು ಸೀಮೆಯ ಒಡೆಯನಾದ ಮಹಾಲಿಂಗೇಶ್ವರನ ಜಾತ್ರೆ ಸದ್ದಿಲ್ಲದೆ ಭಕ್ತಿಯಿಂದ ಸಂಪನ್ನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು.